ಹಾಯ್, ನನ್ನ ಹೆಸರು ಗಂಗಾಧರ್. ಜೈ ಅಂಬೇಡ್ಕರ್, ಜೈ ಪಂಜುರ್ಲಿದೇವ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಮತ್ತು ಸುದೀಪ್ ಅವರು ಬೇರೆ ಆಗಿದ್ದಾರೆ. ಅಥವಾ ಅಂದರೆ ಮೊದಲು ತುಂಬ ಒಳ್ಳೆಯ ದೋಸ್ತುಗಳಾಗಿದ್ದಾರೆ ಅವರಿಬ್ಬರು. ಇವಾಗ ಒಬ್ರನ್ನೊಬ್ರು ಜಗಳ ಆಡ್ಕೊಂಡಾದ್ರು ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಮನಸ್ತಾಪದಿಂದ ಅವರಿಬ್ಬರು ದೂರ ಆಗಿದ್ದಾರೆ. ಯಾತಕ್ಕಾಗಿ ಅವರು ದೂರ ಆದರು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣಂತೆ. ಇದಕ್ಕೆ ಮೇಲ್ನೋಟದಿಂದ ಕಾಣೋದೇನಪ್ಪ ಅಂದರೆ, ಏನಪ್ಪ ಅಂದರೆ ಸುದೀಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಏನಂತ ಅಂದರೆ, ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ಗೆ ಚಾನ್ಸ್ ಕೊಡಿಸಿದ್ದೆ ನಾನು ಅನ್ನೋ ರೀತಿಯಲ್ಲಿ, ಅಂದರೆ ದರ್ಶನ್ಗೆ ಬ್ರೇಕ್ ಕೊಡಿಸಿದ್ದು ಕೆರಿಯರಲ್ಲಿ ನಾನೇ ಅನ್ನೋ ರೀತಿಯಲ್ಲಿ ಸುದೀಪ್ ಅವರು ಹೇಳಿದರು ಯಾವುದೊಂದು ಇಂಟರ್ವ್ಯೂನಲ್ಲಿ. ಇದು ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ತುಂಬ ಬೇಜಾರಾಯಿತು. ಅವ್ರಿಗೇನು ಅಂದರೆ, ದರ್ಶನ್ ಅವರು ಅಂದರೆ ಅವ್ರೇನು ಹೇಳಲಿಲ್ಲ. ಬೇಸಿಕಲಿ ಏನಂತಂದರೆ, ಇವಾಗ ಫಸ್ಟ್ ಆಫ್ ಆಲ್ ಮೆಜೆಸ್ಟಿಕ್ ಆಗಲಿ ಆ ಸಿನಿಮಾಗಳಿಗಾಗಿ ಓಕೆ ಅವರು ರೆಫರೆನ್ಸ್ ಮಾಡಿರಬಹುದೇನೋ ಗೊತ್ತಿಲ್ಲ. ಬಟ್ ದರ್ಶನ್ ಅವ್ರ ಪ್ರಕಾರ ಅವರು ಸೆಲ್ಫ್ ಮೇಡ್, ಅಂದರೆ ಯಾರ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ದಲೆ ಈ ಥರದಲ್ಲಿ ಬಂದವರು ಅನ್ನೋ ಒಂದು ಇಮೇಜ್ ಅವರಿಗೆ ಬೇಕಿತ್ತು. ಪ್ಲಸ್ ಅವರಿಗೆ ಅದು ನಿಜಾನೂ ಇರಬಹುದೇನೋ ಮೇ ಬಿ. ಹಾಗಾಗಿ ದರ್ಶನ್ ಅವರು ಇದರಿಂದ ಬೇಸರ ಆಯಿತು ಅವರಿಗೆ. ಅಂದರೆ ಈ ಒಂಥರ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ ಹೇಳ್ತಾರಲ್ಲ, ಅಂದರೆ ಇವ್ನು ಗೆದ್ದನ ಇವನಿಗೆ ಚಾನ್ಸ್ ಕೊಡಿಸಿ ನಾನೇ ಗುರು ಅಂತ ಹೇಳ್ಕೊತಿರ್ತಾರಲ್ಲ, ಆ ಟೈಪಿನ ಇದು ಅವ್ರಿಗೆ ಇಷ್ಟ ಆಗಲಿಲ್ಲ ಬೇಸಿಕಲಿ. ಈ ಕಾರಣದಿಂದ ಅವರು ಬೇರೆ ಆದರು, ದರ್ಶನ್ ಮತ್ತು ಸುದೀಪ್. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದರೆ, ಅವರ ಫ್ಯಾನ್ ಬೇಸ್ ಡಿವೈಡ್ ಆಗ್ತಾಯಿತ್ತು. ದರ್ಶನ್ ಮತ್ತು ಸುದೀಪ್ರ ಫ್ಯಾನ್ ಬೇಸ್ ಡಿವೈಡ್ ಆಗ್ತಾಯಿತ್ತು. ಅದನ್ನು ತಪ್ಪಿಸೋದು ಇನ್ನೊಂದು ಕಾರಣ ಆಗಿತ್ತು ದರ್ಶನ್ ಅವರಿಗೆ ಮೇಯ್ನ್. ನೋಡಿ, ರೀಜನಲ್ ಐಡೆಂಟಿಟಿಯನ್ನು ಹೊಂದಿರುವಂತಹ ನಟರುಗಳು ತುಂಬ ಕಡಿಮೆ ಇರೋದು. ಅಂದರೆ ಒಬ್ಬ ನಟ ಅಂದರೆ ಅವನಿಗೆ ಒಂದು ರೀಜನಲ್ ಐಡೆಂಟಿಟಿ, ಅಂದರೆ ಓಕೆ ದರ್ಶನ್ ಅಂದೇಟ್ಗೆ ಓಕೆ ಮೈಸೂರು ಮಂಡ್ಯದವರು ನಮ್ಮವನು ದರ್ಶನ್, ನಮ್ಮ ಹುಡುಗ ದರ್ಶನ್ ಅಂತ ಒಂದು ರೀಜನಲ್ ಐಡೆಂಟಿಟಿ. ಮತ್ತು ಅವರು ಅದನ್ನು ಪ್ರೌಡಾಗಿ ಕ್ಯಾರಿ ಮಾಡ್ತಾರೆ. ಓಕೆ ನಾನು ಮಂಡ್ಯದವನು, ನಾನು ಮೈಸೂರವನು ಅಂತ. ಆ್ಯಕ್ಚುಲಿ ದರ್ಶನ್ ಅವ್ರು ಹುಟ್ಟಿದ್ದು ಕೊಡಗಿನಲ್ಲಿ ಆದ್ರೂ ಕೂಡ ಅವ್ರು ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ಸೊ ಹಾಗಾಗಿ ಅವರು ಒಂಥರ ಮೈಸೂರನ್ನ ತುಂಬ ಪ್ರಮೋಟ್ ಮಾಡ್ತಾರೆ. ಆ ಕಾರಣದಿಂದ ಮೈಸೂರು ಜನಗಳು ಕೂಡ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಮೈಸೂರು ಮಂಡ್ಯ ಆ ಭಾಗ. ಸೊ ಆ ಒಂದು ರೀಜನಲ್ ಐಡೆಂಟಿಟಿ ಇದೆ. ಮತ್ತು ಯಶ್ ಅವ್ರಿಗೂ ಅದೇ ಥರನೇ ಒಂದು ರೀಜನಲ್ ಐಡೆಂಟಿಟಿ ಇದೆ. ಈ ಮಂಡ್ಯ ಭಾಷೆ, ಆ್ಯಕ್ಚುಲಿ ಯಶ್ ಅವರು ಹುಟ್ಟಿದ್ದು ಹಾಸನದಲ್ಲಿ ಆದ್ರೂ ಅವರು ಒಂಥರ ಅಂದರೆ ಬೆಳೆದಿದ್ದು ಮಂಡ್ಯದಲ್ಲಿ. ಸೊ ಒಂಥರ ಅಣ್ತಮ್ಮ ಕುಚಿಕು ಈ ಥರ ಒಂಥರ ಮಂಡ್ಯ ಭಾಷೆ ಅದನ್ನೆಲ್ಲ ಅವ್ರ ಸಿನಿಮಾಗಳಲ್ಲಿ ಯೂಸ್ ಮಾಡಿ ಮಂಡ್ಯ ಅಥವಾ ಮೈಸೂರಿನ ಜನಗಳು ಒಂದು ರೀಜನಲ್ ಐಡೆಂಟಿಟಿಯನ್ನು ಕೊಟ್ಟಿದ್ದಾರೆ. ಓಕೆ ಇವರು ನಮ್ಮವರು ಅಂತ. ಆದರೆ ಇನ್ನೂ ಒಂದಷ್ಟು ಹೆಚ್ಚಿನ ನಟರುಗಳಿಗೆ ಇದು ತುಂಬ ಕಡಿಮೆ ನಟರು ಸಿಗುವಂಥದ್ದು. ಹೆಚ್ಚಿನ ನಟರುಗಳಿಗೆ ಆ ರೀತಿಯಾದಂತಹ ರೀಜನಲ್ ಐಡೆಂಟಿಟಿ ಇಲ್ಲ. ಅಂದರೆ ಇವಾಗ ಸುದೀಪ್ ಅವರು ಮೂಲತಃ ಶಿವಮೊಗ್ಗದವರಾದ್ರೂ ಕೂಡ ಶಿವಮೊಗ್ಗದಲ್ಲಿ ಇದೆ, ಅವರಿಗೆ ಫ್ಯಾನ್ ಬೇಸ್ ಇದೆ, ಕ್ರೇಜ್ ಇದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಕಡೆ ಇದ್ದಂಗೆ ಅವ್ರಿಗೆ ಶಿವಮೊಗ್ಗದಲ್ಲೂ ಟ್ರೀಟ್ ಮಾಡ್ತಾರೆ ಹೊರತು ಓಕೆ ಇವರು ನಮ್ಮವರು ಅಂತ ಇನ್ನೊಂದು ಹೆಜ್ಜೆ ಎಕ್ಸ್ಟ್ರಾ ಹೋಗಿ ಏನು ಟ್ರೀಟ್ ಮಾಡೋದಿಲ್ಲ. ಮತ್ತು ನೋಡಿ ದಿಗಂತ್ ಅವರು ಅದೇ ಥರನೇ. ದಿಗಂತ್ ಅವರು ತೀರ್ಥಹಳ್ಳಿ ಅಂದರೆ ಶಿವಮೊಗ್ಗದವರಾದ್ರೂ ಕೂಡ ಶಿವಮೊಗ್ಗ ಜನ ನಮ್ಮವರು ಇವರು ಅಂತ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ಅಲ್ಲಿ, ಸ್ಪೆಷಲ್ ಟ್ರೀಟ್ಮೆಂಟ್. ಹಾಗೆ ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಜಾಸ್ತಿ ಸಿಕ್ಕಲಿಲ್ಲ ಅವರ ಲೈಫ್ ಟೈಮಲ್ಲಿ. ಅವರು ತೀರ್ಕೊಂಡ ನಂತರದಲ್ಲಿ ಅದು ಹೆಚ್ಚಿನದಾಗಿ ಅಥವಾ ಅವರ ಕೆರಿಯರ್ನ ಅಥವಾ ಅವರ ಲೈಫ್ನ ಕೊನೆಯ ಭಾಗಗಳಲ್ಲಿ ಅವರಿಗೆ ಚಾಮರಾಜನಗರ ಆ ಡಿಸ್ಟ್ರಿಕ್ಟ್ಗಳಿಂದ ಅವರಿಗೆ ಒಂದು ಪ್ರೀತಿ ಸಿಕ್ತು ಹೊರತು, ಅಂದರೆ ಪ್ರೀತಿ ಇರಲಿಲ್ಲ ಅಂತೇನಲ್ಲ ಬೇಸಿಕಲಿ. ಅಂದರೆ ಒಂದು ರೀಜನಲ್ ಐಡೆಂಟಿಟಿ, ಚಾಮರಾಜನಗರದವರು ರಾಜ್ಕುಮಾರ್ ಅಂತ ಆ ಟೈಪ್ ಇರಲಿಲ್ಲ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಸಿಗದಂತಹ ಒಂದು ರೀಜನಲ್ ಲವ್ ದರ್ಶನ್ ಮತ್ತು ಯಶ್ ಅವ್ರಿಗೆ ಸಿಕ್ಕಿದೆ. ಸೊ ಹೀಗೆ ಒಂದು ರೀಜನಲ್ ಲವ್ ಸಿಕ್ಕಿದಾಗ, ಅಂದರೆ ಮಂಡ್ಯ ಮೈಸೂರು ಅವರು ನಮ್ಮವರು ಅಂತ ಹೇಳ್ಕೊತಾ ಇದ್ರು. ಆ ಟೈಮಲ್ಲಿ ದರ್ಶನ್ ಮತ್ತು ಸುದೀಪ್ ಕೂಡ ತುಂಬ ಚೆನ್ನಾಗಿದ್ರು, ಅವರಿಬ್ಬರ ಸಂಬಂಧ ಚೆನ್ನಾಗಿತ್ತು ಬೇಸಿಕಲಿ. ಆ ಕಾರಣದಿಂದ ಮಂಡ್ಯ ಮೈಸೂರಿನ ಫ್ಯಾನ್ಸ್ಗಳು ಕೂಡ ನಮ್ಮ ಹುಡುಗನ ಫ್ರೆಂಡ್ ಅಪ್ಪ ಅವರು, ಓಕೆ ಅವರು ನಮ್ಮವರು ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳು ದರ್ಶನ್ ಅಂದರೆ ಸುದೀಪ್ ಅವ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು. ಆ ಕಾರಣದಿಂದ ಫ್ಯಾನ್ ಬೇಸ್ ಅನ್ನೋದು ಸ್ಪ್ಲಿಟ್ ಆಗ್ತಾಯಿತ್ತು. ಇವಾಗ ಮಂಡ್ಯ ಮೈಸೂರಲ್ಲಿ ಒಂದು ಎಕ್ಸಾಂಪಲ್ ಅಷ್ಟೇ, 100 ಜನ ಅಂದರೆ ಸಾಕು. ಓಕೆ 1 ಕೋಟಿ ಜನ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣಂತೆ. ಮಂಡ್ಯ ಮತ್ತು ಮೈಸೂರಿನಲ್ಲಿ 1 ಕೋಟಿ ಜನ ಇದ್ದ ಅಂದರೆ 50 ಲಕ್ಷ ಜನ ಸುದೀಪ್, ಅಂದರೆ 50 ಲಕ್ಷ ಜನ ಸುದೀಪ್ ಅವ್ರಿಗೂ ಫ್ಯಾನ್ಸು, ಇನ್ನೊಂದು 50 ಲಕ್ಷ ಜನ ದರ್ಶನ್ ಅವ್ರಿಗೂ ಫ್ಯಾನ್ಸ್, ಆ ಟೈಪ್ ಆಗ್ತಾಯಿತ್ತು. ಆದರೆ ಅದರಿಂದ ಏನಾಗೋದು ಅಂದರೆ ಮೂವಿ ಕಲೆಕ್ಷನಲ್ಲಿ ಡೌನ್ ಆಗೋದು, ದರ್ಶನ್ ಅವರಿಗೆ ಹೊಡೆತ ಬೀಳೋದು. ಅಂದರೆ ತಮ್ಮ ಮಂಡ್ಯ ಮೈಸೂರಿನ ಜನಗಳು ಸುದೀಪ್ ಅವ್ರಿಗೂ ಜೈ ಅಂತ ಇದ್ದಾರೆ ಅನ್ನೋ ಕಾರಣದಿಂದಾಗಿ ಅವ್ರೇನು ಮಾಡಿದ್ರು ಅಂದರೆ, ಈ ಒಂದು ಫ್ಯಾನ್ ಬೇಸ್ ಓನ್ಲಿ ನನಗೆ ಮಾತ್ರ ಸಿಕ್ಕಲಿ ಅನ್ನೋ ಕಾರಣಕ್ಕಾಗಿ ಅವ್ರೇನು ಮಾಡಿದ್ರು ಅಂದರೆ ಸುದೀಪ್ ಅವರ ಜೊತೆಯಲ್ಲಿದ್ದಂತಹ ಸಂಬಂಧವನ್ನು ಕಳ್ಕೊಂಡ್ರು. ಆಗ ಏನಾಯಿತು ಅಂದರೆ ಮಂಡ್ಯ ಮೈಸೂರು ಫ್ಯಾನ್ಸ್ಗಳೇನಿದ್ರು ಅವರು ಸ್ವಲ್ಪ ಸುದೀಪ್ ಅವರಿಂದ ಅಂದರೆ ನೀವು ಆವಾಗಿನ ಟೈಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಆವಾಗ ಶಿವಮೊಗ್ಗ ಫ್ಯಾನ್ಸ್ಗಳು ಇದು ಮಾಡಿದ್ರು, ಶಿವಮೊಗ್ಗ ಫ್ಯಾನ್ಸ್ ವರ್ಸಸ್ ಮಂಡ್ಯ ಮೈಸೂರು ಫ್ಯಾನ್ಸ್ ಅನ್ನೋ ಟೈಪಲ್ಲಿ ಆಗಿತ್ತು. ಈ ರೀತಿಯಾಗಿ ಶಿವಮೊಗ್ಗ ಫ್ಯಾನ್ಸ್ ಆ್ಯಕ್ಚುಲಿ ಇದಾದ ನಂತರದಲ್ಲಿ ಸುದೀಪ್ ಅವ್ರಿಗೆ ಶಿವಮೊಗ್ಗ ಫ್ಯಾನ್ಸ್ ಅಥವಾ ಒಂದು ರೀಜನಲ್ ಐಡೆಂಟಿಟಿ ಅಂದರೆ ರೀಜನಲ್ ಲವ್ ಸಿಕ್ಕಿದ್ದು ಈ ಒಂದು ಘರ್ಷಣೆ ಆದ ನಂತರದಲ್ಲಿ. ಅಲ್ಲಿವರೆಗೂ ಶಿವಮೊಗ್ಗ ಫ್ಯಾನ್ಸ್ ಅಂದರೆ ಯಾರು ಕೇಳೋರಿಲ್ಲ, ಅಂದರೆ ಯಾರು ಏನಂತ ಪ್ರಾಮಿನೆನ್ಸ್ನ ಕೊಡ್ತಾ ಇರಲಿಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಸ್ಪ್ಲಿಟ್ ಏನಾಯಿತು, ಆ ನಂತರದಲ್ಲಿ ಮಂಡ್ಯ ಫ್ಯಾನ್ಸ್ ಓಕೆ ಅವರಿಗೆ ಮಂಡ್ಯ ಫ್ಯಾನ್ಸ್ ಇದ್ದರೆ ನಾವು ಶಿವಮೊಗ್ಗದವರು ನಮ್ಮವರು ಅಂದ್ಕೊಳ್ಳೋಣಂತೆ ಅನ್ನೋ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಫ್ಯಾನ್ಸ್ ಸುದೀಪ್ ಅವ್ರಿಗೆ ಹೆಚ್ಚಿಗೆ ಆದರು. ಈ ರೀತಿಯಲ್ಲಿ ಬೇಸಿಕಲಿ ದರ್ಶನ್ ಅವರು 2 ಕಾರಣಕ್ಕಾಗಿ ಸುದೀಪ್ ಅವರ ಜೊತೆಯಲ್ಲಿ ಇದ್ದಂತಹ ಸಂಬಂಧವನ್ನು ಕಳ್ಕೊಂಡ್ರು. ಒಂದು ನಾನು ಆವಾಗಲೇ ಹೇಳಿದಾಗ ಸುದೀಪ್ ಅವರು ಕ್ರೆಡಿಟ್ನ ತೊಗೊಂಡಿದ್ದು,
ಗೊತ್ತಿಲ್ಲ, ಮೇ ಬಿ ಮೇ ನಾಟ್ ಬಿ ಇರಬಹುದು, ಅವರು ರೆಫರೆನ್ಸ್ ಮಾಡಿರ್ಬೋದು ಮೆಜೆಸ್ಟಿಕ್ ಸಿನಿಮಾಗೆ ನಾನೇ ದರ್ಶನ್ಗೆ ಚಾನ್ಸ್ ಕೊಡಿ ಅಂತ ಹೇಳಿ ಕೊಡಿಸಿದ್ದು ಅಂತ ಒಂದು ಕ್ರೆಡಿಟ್ನ ತೊಗೊಂಡ್ರು. ಅಲ್ಲಿವರೆಗೂ ದರ್ಶನ್ ಅವ್ರು ಯಾವ ರೀತಿಯಲ್ಲಿ ಒಂದು ಇಮೇಜ್ನ ಮೇಂಟೈನ್ ಮಾಡಿದ್ರು ಅಂದರೆ, ಹುಡುಗ ಸೆಲ್ಫ್ ಮೇಡಪ್ಪ, ಅವನೇ ಚಾನ್ಸ್ಗಳನ್ನ ಕೇಳಿ ಡೈರೆಕ್ಟರ್ಸ್ಗಳ ಹತ್ರ ತೊಗೊಂಡಿದ್ದು, ಅವ್ನಿಗೆ ಯಾವುದೇ ರೀತಿಯಾದಂಥ ಯಾರು ಬೆಂಬಲ ಕೊಟ್ಟಿಲ್ಲ ಅಥವಾ ಯಾರು ರೆಫರೆನ್ಸ್ ಕೊಟ್ಟಿಲ್ಲ ಅನ್ನೋ ರೀತಿಯಾದಂತಹ ಇಮೇಜನ್ನು ದರ್ಶನ್ ಅವರು ಬಿಲ್ಡ್ ಮಾಡ್ಕೊಂಡಿದ್ರು. ಆ ಒಂದು ಇಮೇಜ್ಗೆ ಹೊಡ್ತಾ ಬಿತ್ತು. ಆಯಿತಾ, ಸುದೀಪ್ ಅವ್ರು ಯಾವಾಗ ನಾನು ರೆಫರೆನ್ಸ್ ಕೊಟ್ಟಿದ್ದು ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ ಮಾಡಲಿ ಅಂತ ಅನ್ನೋ ರೀತಿಯಲ್ಲಿ ಕ್ರೆಡಿಟ್ನ ತೊಗೊಂಡಾಗ, ಆ ನಂತರದಲ್ಲಿ ಈ ಒಂದು ಫ್ಯಾನ್ ಬೇಸ್ ಏನಿದೆ ಅದು ಡಿವೈಡ್ ಆಗದಲ್ಲೇ ಇರಲಿ ಅನ್ನೋ ಕಾರಣಕ್ಕಾಗಿ ದರ್ಶನ್ ಅವರು ಸುದೀಪ್ ಅವರ ಜೊತೆಯಲ್ಲಿದ್ದಂತಹ ಸಂಬಂಧವನ್ನು ಕಳೆದುಕೊಂಡ್ರು. ಓಕೆ, ಇದಾಗಿತ್ತು DD ಸಿನಿಮಾ ರಿವ್ಯೂ ಯೂಟ್ಯೂಬ್ ಚಾನಲ್ನ ಇವರಿಬ್ಬರ ಮಧ್ಯದಲ್ಲಿ ಯಾಕೆ ಒಂದು ಸ್ಪ್ಲಿಟ್ ಆಯಿತು ಅನ್ನೋ ವಿಚಾರವಾಗಿ ನಡೆದಂತಹ ಒಂದು ಡಿಸ್ಕಷನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್.